ನಾನಂತೂ ಮಳೆಗೆ ಫುಲ್ ನೆನ್ಪಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಳೆ ಇಲ್ಲಲ್ಲ, ಸ್ವಲ್ಪ ಓಕೆ, ಸ್ವಲ್ಪ ಪರವಾಗಿ. ನೋಡಿ ವೀಕ್ಷಕರೇ, ಇದೇ ಜಿಗಣೆ ಅಂದರೆ ಇದೆ ನಮ್ಮ ಮಳ್ಳ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಮ್ಮ ನೀರಾಯ ತೋಟದಲ್ಲಿದ್ದೀನಿ. ಸೊ ಈ ತುಳುನಾಡು ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಸಖತ್ತಾಗಿರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಇರುತ್ತೆ. ಸೊ ಮಳೆ ಬಂದಾಗಂತೂ ನಮ್ಮೂರೇ ಸ್ವರ್ಗ ಥರ ಇರುತ್ತೆ. ಸೊ ಅಷ್ಟೆಲ್ಲ ನೀರು ಬಂದಿರುತ್ತೆ, ಹಾಗೆಯೇ ಅಷ್ಟೆಲ್ಲ ಪ್ರಕೃತಿಯು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಸೊ ಇಲ್ಲಿ ಬಂದವರು ರಿಟರ್ನ್ ಹೋಗೋ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವಿವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ನೀರಾಯ ತೋಟದ ಮನೆಯಲ್ಲಿ ತೋಟದಲ್ಲಿದ್ದೀವಿ ನಾವು ಇವತ್ತು. ಸೊ ನೋಡ್ತಾ ಇದ್ದೀರಾ ಎಷ್ಟೊಂದು ಚೆನ್ನಾಗಿದೆ. ಮಳೆ ಬಂದು ನಮ್ಮ ಊರು ಹೆಂಗಾಗಿದೆ ಅಂತ ಫುಲ್ ಸಿಕ್ಕಾಬಟ್ಟೆ ಮಳೆ ಬಂದಿದೆ. ಈಗ ಎಷ್ಟೋ ಜನ ಟೂರಿಸ್ಟ್ಗಳು ಕೂಡ ನಮ್ಮೂರಿಗೆ ಬರ್ತಾರೆ. ಸೊ ಇದರಿಂದಾಗಿ ಕೆಲವೊಬ್ಬರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಳೆಗೆ. ಹಾಗೆಯೇ ನಾವು ಕೂಡ ಬಂದಿದ್ದೀವಿ, ನಾವು ಕೂಡ ಬೆಂಗಳೂರಿಂದ ಬಂದಿದ್ದೀವಿ ನಮ್ಮೂರ ಕಡೆ. ಸೊ ನಾನು ಇವತ್ತು ನಮ್ಮ ತೋಟದಲ್ಲಿ ಇದ್ದೀನಿ ಸ್ಪೆಷಲ್ ಆಗಿ. ಈ ಮಳೆಗಾಲದಲ್ಲಿ ನಮ್ಮೂರನ್ನು ಸವಿಯೋದೇ ಒಂದು ಅನುಭವ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ನಮ್ಮೂರು ಮಳೆಗಾಲದಲ್ಲಿ ಬಂದ್ರಂತೂ ನಿಮಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಮನೆಯೊಳಗಡೆ ಮಳೆ ಕೂತ್ಕೊಂಡು ಹೊರಗಡೆ ಮಳೆ ಬರೋದನ್ನು ನೋಡೋದೇ ಒಂಥರ ಚಂದ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸೂಪರಾಗಿ ತುಂಬ ಇಷ್ಟ ಆಗ್ತಿದೆ. ನನಗೆ ವೀಕ್ ಆಫ್ ಇದ್ದು ನಾನು ರಜೆ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ಫುಲ್ ನೋಡ್ತಾ ಇದ್ದೀನಿ, ನಾನು ತೋಟವನ್ನು ನೋಡ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ಸುತ್ತ ಬರ್ತಾ ಇದ್ದೀನಿ. ಯಾವತ್ತೂ ನಾನು ಮಳೆ ಬಂದ ಟೈಮಲ್ಲಿ ಯಾವತ್ತೂ ನಮ್ಗೆ ಊರು ಬರೋದಂದ್ರೆ ತುಂಬ ಇಷ್ಟ. ಇಲ್ಲಿ ಗಿಡ ಮರ ನೋಡೋದೇ ಒಂಥರ ಚಂದ. ಸೊ ಅದೊಂಥರ ಮಳೆ ಬಂದು ನಿಂತಾಗ ಹೆಂಗಿರುತ್ತೆ ಅಂದರೆ ಫುಲ್ ಮಂಜಿರುತ್ತೆ. ಅದೊಂಥರ ಹೆಂಗಂದರೆ ಅದೊಂಥರ ಸ್ವರ್ಗ ಥರನೇ ಇರುತ್ತೆ ನೋಡೋಕ್ಕೆ. ನೋಡ್ಕೊಂಡಿದ್ರೆ ಹಾಗೇ ಹಾಯಾಗಿರುತ್ತೆ, ಕುತ್ಕೊಂಡಲ್ಲೇ ನಿದ್ದೆನೂ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿದೆ ನಮ್ಮೂರು. ಸೊ ನೀವು ಕೂಡ ಬನ್ನಿ, ನಮ್ಮೂರ ಕಡೆ ಬನ್ನಿ. ಈ ಒಂದು ಟೈಮ್ನಲ್ಲಿ ಸ್ವಲ್ಪ ಹುಷಾರಾಗಿರಿ, ಅಷ್ಟೇ ಹುಷಾರಾಗಿ ಬಂದು. ಯಾಕಂದರೆ ಸ್ವಲ್ಪ ಮಳೆ ಜೋರಿರೋದ್ರಿಂದಾಗಿ ಸ್ವಲ್ಪ ಆಚೆ ಓಡಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ನಮ್ಮ ಈ ಒಂದು ನಾವು ಇರೋದು ನೀರಾಯ ಅಂತ ನಮ್ಮ ಮನೆ ಹೆಸರು. ಸೊ ಮನೆಯ ಹತ್ತಿರದಲ್ಲಿರುವಂತಹ ತೋಟ ಇರ್ಬೋದು, ಕಾಡಿರ್ಬೋದು, ಅಲ್ಲಿ ಬಂದರೆ ನೀರೆಲ್ಲ ಜಾಸ್ತಿ ಇರಲ್ಲ. ಸೊ ನಿಮಗೆ ಎಂಜಾಯ್ ಮಾಡ್ಬೋದು. ಸೊ ನೋಡಿ ನಮ್ಮ ಊರಿನ ಚಂದವನ್ನು. ಇಲ್ಲಿ ನೋಡ್ತಿದ್ದೀರಾ ನೀವು ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕಾಡು. ನಮ್ಮೂರಂದರೆ ಹೇಗೂ ಹಾಗೇನಲ್ವಾ, ಫುಲ್ ಕಾಡಿರುತ್ತೆ. ಸೊ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ರಬ್ಬರ್ ತೋಟ ಇದೆ. ಸೊ ನೋಡ್ತಾನೆ ಇದ್ದೀರಾ ಎಷ್ಟೊಂದು ಮಳೆ ಬಂದು ಹೆಂಗಾಗಿದೆ ನೋಡಿ ಫುಲ್. ಸೊ ಕಾಲಿಡಕ್ಕೆ ಆಗ್ತಿಲ್ಲ, ಅಷ್ಟು ಮಳೆ ಇದೆ. ಮಳೆ ನೀರು ಬೇರೆ ಅಷ್ಟೊಂದು ತುಂಬಿಕೊಂಡಿದೆ ಅಲ್ಲಲ್ಲಿ. ಸೊ ನಾವು ಇವಾಗ ಮಳೆ ಅಲ್ವಾ, ಸೊ ಮಳೆ ಅಂದ ತಕ್ಷಣ ಮನೆ ಒಳಗಡೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನಿವತ್ತು ಆಚೆ ಬಂದಿದ್ದೀನಿ, ಮನೆಯಿಂದ ಆಚೆ ಬಂದಿದ್ದೀನಿ. ಮನೆ ಒಳಗಡೆ ಬೆಚ್ಚಗೆ ಕೂತ್ಕೊಂಡಿದ್ದೆ, ಇವಾಗ ಆಚೆ ಬಂದಿದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ನಮ್ಮ ತೋಟದಲ್ಲಿ. ಸ್ಪೆಷಲಾಗಿ ಮಳೆಗಾಲ ಬಂತ ಅಂದರೆ ನಿಮಗೆ ಇದು ಗೊತ್ತಿರುತ್ತೆ, ಜಿಗಣೆಗಳ ಕಾಟ ಇರುತ್ತೆ. ಸೊ ನಮ್ಮೂರಲ್ಲೂ ಅದೇ ಸ್ಪೆಷಲ್ ಅಂದರೆ ಮಳೆಗೆ ಜಿಗಣೆಗಳ ಜಾಸ್ತಿ ಇರುತ್ತೆ. ಬನ್ನಿ ಜಿಗಣೆಗಳ ಕಾಟ. ಸೊ ಅದೊಂದು ಕಷ್ಟ ಅಂತ ಹೇಳ್ಬೋದು ಈ ಟೈಮ್ನಲ್ಲಿ. ತೋರಿಸ್ತೀನಿ. ಇದೆಲ್ಲ ನಮ್ಮ ತೋಟನೇ, ನೋಡಿ ಎಷ್ಟೆಲ್ಲ ನೀರು ತುಂಬಿಕೊಂಡಿದೆ ನೋಡಿ. ರಬ್ಬರ್ ಗಿಡದ ಬುಡದಲ್ಲಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತ. ಸೊ ನೋಡ್ತಾನೆ ಇದ್ದೀರಾ. ಸೊ ಆಚೆ ಬರೋದಾದರೆ ಇದೇ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ನಾವು ಬೆಂಗಳೂರಲ್ಲಿ ಇರ್ತೀವಿ, ಬೆಂಗಳೂರಲ್ಲಿ ನಾವು ನೋಡ್ತಿರ್ತೀವಿ ಡೈಲಿ ಮಳೆ ಜಿನುಗುತ್ತಿರುತ್ತೆ ಅಷ್ಟೇ, ಅಂದರೆ ಚಳಿ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಫುಲ್ ಜಲಾವೃತನೇ ಆಗಿರುತ್ತೆ. ನ್ಯೂಸಲ್ಲಿ ಕೂಡ ನೋಡಿರ್ತೀರ. ಸೊ ಬನ್ನಿ ಈ ಥರ ನೀವು ಕಾಡಲ್ಲಿ ಬರಬೇಕಾದ್ರೆ, ಈ ಥರ ತೋಟದಲ್ಲಿ ಬರಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ಆ ಥರ ಇದೆ ನಮ್ಮ ಊರಿನ ಕ್ಲೈಮೇಟ್. ಸೊ ಇದು ನಮಗೆ ಮಾತ್ರ ಸೂಟ್ ಆಗುತ್ತೆ. ನೋಡಿ ಅಡಿಕೆ ಮರ ನೋಡಿ, ಇದು ಗಿಡ. ಸೊ ಯಾವ ಥರ ಇದೆ ಅಂತ. ಈಗ ಮಳೆ ಬಂದಾಗ ಸ್ವಲ್ಪ ಚೆನ್ನಾಗಾಗಿದೆ, ಚಿಗುರಿದೆ. ಸೊ ನೋಡ್ಬೋದು ಹೇಗಿದೆ ಅಂತ. ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ, ಬಿಟ್ಟಿದೆ, ಸ್ವಲ್ಪ ಸ್ಟಾಪ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಾಗುವಾಗ ಶುರು ಆಗುತ್ತೆ. ಸಂಜೆ ಆಗುವಾಗಂತೂ ಜೋರಿರುತ್ತೆ ಮಳೆ.
ಇದೇನು ಗೊತ್ತಾ, ನೋಡ್ತಿದ್ರಾ ಸ್ವಲ್ಪ ಚಿಕ್ಕದಾಗಿದೆ, ಇನ್ನಷ್ಟೇ ನೆಟ್ಟಿರೋದು. ಮಳೆ ಬಂದು ಬುಡದಲ್ಲಿ ನೀರು ತುಂಬಿಕೊಂಡಿದೆ. ಇನ್ನು ಸ್ವಲ್ಪ ದಿನ ಆಗುವಾಗ ಇನ್ನೂ ಜಾಸ್ತಿಯಾಗಿ ಚಿಗುರುತ್ತೆ. ಸೊ ಈ ಥರ ಮಳೆ ಬಂದರೆ ಈ ಥರ ಗಿಡಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಓಕೆ ಫೈನ್. ಆಮೇಲೆ ಇದಕ್ಕೆ ಗಿಡಕ್ಕೆ ಸ್ವಲ್ಪ ದಿನ ಆದಮೇಲೆ ಅದು ನೀರೆಲ್ಲ ಹಿಂಗೆ ಹೋಗುತ್ತೆ. ಸೊ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾನಂತೂ ಮಳೆಗೆ ಫುಲ್ ನೆನ್ಪಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಳೆ ಇಲ್ಲಲ್ಲ, ಸ್ವಲ್ಪ ಓಕೆ, ಸ್ವಲ್ಪ ಪರವಾಗಿಲ್ಲ. ನೋಡಿ ವೀಕ್ಷಕರೇ, ಇದೇ ಜಿಗಣೆ ಅಂದರೆ ಇದೆ. ನಮ್ಮ ಮಲೆನಾಡು ಸೈಡ್ ಬಂದರೆ ಇದು ಜಾಸ್ತಿ ಕಚ್ಚಿದ್ರೆ ಅದು ರಕ್ತ ಹೀರ್ಕೊಂಡ್ಬಿಡುತ್ತೆ, ಆಮೇಲೆ ಫುಲ್ ತುರಿಕೆ ಶುರುವಾಗುತ್ತೆ. ಸೊ ಇದೇ ನಮ್ಮ ದೊಡ್ಡ ಸಮಸ್ಯೆ ಅಂದರೆ ಮಳೆ ಬಂದಾಗ ಇದೆ. ಸರಿಯಾಗಿ ನೋಡ್ತೀವಿ. ಬನ್ನಿ ಬನ್ನಿ ಬನ್ನಿ, ನೀನು ತೋರಿಸ್ತೀನಿ. ಫುಲ್ ತೋಟ ನಡೆಯೋಕ್ಕೆ ಸ್ವಲ್ಪ ಕಷ್ಟ. ಬನ್ನಿ ನಡೆಯೋಣ. ಇಲ್ಲ ಹಂಗೇನು ಬೇಕಾಗ್ತದೆ. ಓ ದೇವ್ರೆ, ವೀಕ್ಷಕರೇ, ಮಳೆ ಬಂದಾಗ ನೋಡಿ ಹೀಗೇನೆ ಆಗುತ್ತೆ. ಕೆರೆಗಳೆಲ್ಲ ತುಂಬಿ ಹರಿಯುತ್ತೆ. ಜೊತೆಗೆ ಈ ಥರ ಹಳ್ಳಗಳಲ್ಲೆಲ್ಲ ನೀರು ತುಂಬಿಕೊಂಡುತ್ತೆ. ಇದೇ ನಮಗೆ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಓಕೆನಾ? ಹತ್ತಿರದಲ್ಲಿರುವಂತಹ ಒಂದು ಕೊಳ, ಇದರಲ್ಲಿ ನೀರು ಫುಲ್ ಆಗಿಬಿಟ್ಟಿದೆ. ಮಳೆಗಾಲ ಬಂದರೆ ಇದಂತೂ ಫುಲ್ ಸಿಕ್ಕಾಪಟ್ಟೆ ಫುಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರೆಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು, ಗೊತ್ತಾಗಲ್ಲ, ಅಷ್ಟು ಮಳೆ ಬಂದು ಫುಲ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನೀವು ನೋಡಿದ್ದೀರಾ ಈಗಾಗಲೇ ಹೆಂಗಿದೆ ಅಂತ ನಮ್ಮನೆ ತೋಟ, ಹಾಗೆಯೇ ಎಷ್ಟೆಲ್ಲ ನೀರು ತುಂಬಿಕೊಂಡಿದೆ ತೋಟದಲ್ಲಿ. ಮಳೆ ಹೇಗಿದೆ ಅಂತ ಈಗಾಗಲೇ ನೋಡಿರ್ತೀರಾ ನೀವು. ಸೊ ಈ ಥರನೇ ಇನ್ನು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್ ಬಾಯ್. ಉಂಟೋಣ